like and share and share. Please do like, share. ಈ ಹುಡುಗಿ ನನ್ನ ಮುಖ ತೋರಿದ್ರು ಪರವಾಗಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ಎಂಕಲ್ 4 ಜನ ಫ್ರೆಂಡ್ಸ್ ತಿಕ್ಕರೆ ರಡ್ಡು ಕುಂದಾಪುರದಕ್ಕಲ ಅವರ್ತಿ ಉಪ್ಪಿನ ಅಂಗಡಿ ಯಾನು ಪೊಳಲಿ ಬಂಟ್ವಾಳ ಎಂಕಲ್ 4 ಜನ ತಿಕ್ಕರೆ ಅಂಚ ಬೇಗ ಬೇಗ ಬೇಲೆ ಮಂತದ್ದು ಇತ್ತೆ ರೆಡಿ ಒಂದುಲ್ಲೆ ಹಸ್ಬೆಂಡ್ ಐರನ್ ಪೂರ ಪಾಡ್ದು ಕೊರೊಂದುಲ್ಲೇರು ಅಂಚ ನಾನು ಬೇಗ ಬೇಗ ಪಿದ್ದಾಡ್ನು ಪೋಪುನ ಎಂಕಲ್ 2 ವರ್ಷದ್ದು ಬ್ಯಾಂಗ್ಳೂರ್ಗು ಬಾರ್ ಎಕ್ಸಾಮ್ಗೆ ಪೋದಿತ್ತ ಐದು ಬೊಕ್ಕ ಎಂಕಲ್ ತಿಕ್ಕದ್ನೇಜಿ ಒಂದಿದ್ದ ಫಸ್ಟ್ ತಿಕ್ಕೊಂಡು 2 ವರ್ಷ ಆಯ್ ಬೊಕ್ಕ ಒಂದು ಫಸ್ಟ್ ತಿಕ್ಕೊನೆ ಎಂಕಲ್. ಹ್ಯಾಪಿ ಕೈ ಮುಗಿಲಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ತುಲಾ ಬೇಗ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಕೈ ಇಂಚೆ ಮನ್ ಓಕೆ ಪನ್ भारत माता की जय. बोलो भारत माता की जय. जय. बोलो भारत माता की जय. बोलो भारत माता की जय. जय. भारत माता की जय. 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 हिंद ಸೈನ್ಸ್ ಸ್ಕೂಲ್ಗೂ ಇಂಡಿಪೆಂಡೆನ್ಸ್ ಡೇಗೆ ಹಸ್ಬೆಂಡನ್ನು ಇನ್ವೈಟ್ ಮಾಡಿದ್ರು. ಅಂಚೆ ಹಸ್ಬೆಂಡ್ಲ ಬಾಲೆಲ್ಲ ಅಡೆಗೆ ಪೋಂದುಲ್ಲೇರು. ಅಂಚೆ ನಾನು ಕೈ ಕಮ್ಮ ಮುಟ್ಟ ಡ್ರಾಪ್ ಮಂತಂದುಲ್ಲೇರು. ಕಲ್ಪಾರ್ದೆ ಅನ್ ಬಸ್ ಇಟ್ಟು ಪೋಪುನ ಮ್ಯಾಂಗ್ಳೂರಿಗೂ. ಸರಿ ಯಾವ ಮನಿಕಲ್ ಜಾಗ್ರತೆ ಬರ್ತದೆ ಬಾಯ್. ಇಂಗ್ರಿ ಮಾತು PVS ಬಸ್ ಸ್ಟ್ಯಾಂಡ್ ಇದು ಮೀಟ ಬರೆ ಐದು ಬೊಕ್ಕ ಕಲ್ಪಾರ್ದು ತಿರ್ಗರೆ ಪೋರೆ. ಅಂಚೆ ರೈಹನ ಬದು ಕಾತು ಕುಲ್ದಾತಂಡು ಆಲ್ರೆಡಿ ಯಾನ್ ಪೋಂದುಲ್ಲೆ ಒಂಜಿ ತೋಜುಂಡು ಅಲ್ಲ ರೈಹನೇ. ಕೀರ್ತನ ಅಂಜಲಿ ಬರಲಿಕ್ಕೆ ಲೇಟ್ ಇದೆ ಅಂತೆ, ಅವ್ರದ್ದು ಬಸ್ ತುಂಬ ಸ್ಲೋ ಅಂತೆ. ಅದಕ್ಕೆ ನಾವೀಗ ತಿಂಡಿ ತಿನ್ನಲಿಕ್ಕೆ ಬಂದ್ವಿ. ನಾನು ರೈಹನ ಕೀರ್ತನ ಅಂಜಲಿ ಬೆಸ್ಟ್ ಫ್ರೆಂಡ್ಸ್. ನಾವು 4 ಜನ ಲಾಸ್ ಕಾಲೇಜ್ ಕಲಿತಿರುವಾಗಲೇ ನಾವು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಅಂಜಲಿ ಕೀರ್ತನ ನಾನು PGಯಲ್ಲಿದ್ವಿ, ರೈಹನ ಉಪ್ಪಿನಂಗಡಿಯಿಂದ ಬರ್ತಾಯಿದ್ಲು. ನಾವು ಅಲ್ಲಿಂದ ತಿಂಡಿ ತಿಂದ್ಕೊಂಡು ಸೀದಾ CCಗೆ ಹೋಗ್ತಾ ಇದ್ದೇವೆ. ಈ ರೋಡಲ್ಲೆಲ್ಲ ನಮಗೆ ತುಂಬ ನೆನಪಿದೆ. ಈ ರೋಡ್ ಬಂದುಬಿಟ್ಟು ನಮಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಆಗ್ತದೆ. ಈ ರೋಡಲ್ಲಿ ನಾವು ಕಾಲೇಜಿಂದ ಬರುವಾಗ ಇಲ್ಲಿಗೆ ಕೋರ್ಟಿಗೆ ಹೋಗಿ ಮತ್ತು ಸ್ಯಾಟರ್ಡೆ ಆಫ್ಟರ್ನೂನ್ ನಾವು CCಗೆಲ್ಲ ಹೋಗ್ತಾ ಇದ್ವಿ. ಈ ರೋಡಲ್ಲೇ ಬಂದು CC ಹೋಗ್ತಾ ಇದ್ವಿ. CC ಬಂದು ಹೋಗ್ತಾ ಇದ್ದೇವೆ ನಾವು ಇವಾಗ. ನಾವು ಆಲ್ಮೋಸ್ಟ್ ಸ್ಯಾಟರ್ಡೆ ಆಫ್ಟರ್ನೂನ್ ಹಂಪನಕಟ್ಟೆಲ್ಲ ಜಾಸ್ತಿ ಸುತ್ತಾಡ್ತಿದ್ವಿ. ನಾವು 10ಗೆ ರೀಚ್ ಆಗಬೇಕಂತ ಮಾತಾಡ್ಕೊಂಡಿದ್ವಿ. ಅಲ್ಲ 10:45 ಆಯಿತು, ಇನ್ನೂ ಬರಲಿಲ್ಲ ಇವರು. ನಾನು ರೈಹನ 10ಗೆ ರೀಚ್ ಆಗಿದ್ದೇವೆ. ಇವರಿಗೆ ಕಾಲ್ ಮಾಡಿ ಕೇಳುವಾಗ ಪಡುಬಿದ್ರೆಯಲ್ಲಿದ್ದಾರೆ ಅಂತೆ, ಬಸ್ಸು ಸ್ಲೋ ಅಂತೆ, ನಾವಿಲ್ಲಿ ಕಾಯುದಂತೆ. ಅವರು ಇಲ್ಲೇ ಹತ್ತಿರ ಇದ್ದಾರಂತೆ, ಬರ್ತಾ ಇದ್ದಾರಂತೆ ಆಟೋ ಮಾಡಿಕೊಂಡು. ಹಾಗೆ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ. ಇಲ್ಲೊಂದು ರ್ಯಾಲಿ ಕೂಡ ನಡೀತಾ ಉಂಟು. ಬಂದರು ಕಡೆಗೂ ಬಂದರು. ಟೈಮ್ ಮಾತ್ರ 11 o'clock ಆಯಿತು. ಬನ್ನಿ ಮಕ್ಕಳ ಬನ್ನಿ. ಎಷ್ಟು ಬೇಗ ಬಂದ್ರ. ಇಲ್ಲಿ ಕೂಡ ಇಂಡಿಪೆಂಡೆನ್ಸ್ ಡೇ ಬಹಳ ಜೋರಾಗಿ ನಡೀತಾ ಇದೆ. ನಾನು ಅಂಜಲಿ ರೈಹಾನ ಮ್ಯಾರಿಡ್. ಕೀರ್ತನನಿಗೆ ಮದುವೆ ಫಿಕ್ಸ್ ಆಗಿದೆ, ಡಿಸೆಂಬರಲ್ಲಿ ಹೋಗಬೇಕು ಮ್ಯಾರೇಜಿಗೆ. ಡಿಸೆಂಬರಲ್ಲಿ ಮ್ಯಾರೇಜ್ ಇದೆ ಅವಳದು. ಕಾಲೇಜ್ ಲೈಫ್ ಅಂತೂ ಗೋಲ್ಡನ್ ಲೈಫ್. ನಾವು ಅವಾಗೆಲ್ಲ ತುಂಬ ಜಾಲಿ ಮಾಡಿದ್ವಿ, PGಯಲ್ಲಾಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು. ಬಟ್ ಇವಾಗ ಅದೆಲ್ಲ ನೆನಪು ಮಾತ್ರ.
ಇವಾಗೆಲ್ಲ ಮೀಟಾಗಿರೋದು ನಮಗೆ ಕಾಲೇಜ್ ಲೈಫೆಲ್ಲ ನೆನಪು ತರಿಸ್ತಾ ಉಂಟು. ಇಲ್ಲಿ ನೋಡಿ ಚಂದ್ರಯಾನ 3 ಇದಂತೂ ಅಟ್ರ್ಯಾಕ್ಷನ್ ಆಗಿದೆ, ತುಂಬ ಚಂದ ಮಾಡಿದ್ದಾರೆ ಇದು CCಯಲ್ಲಿ. ನಾವೆಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದರೆ ನಮ್ಮ ಮನೆಗೆ ಅವರು ಬಂದಿದ್ದಾರೆ, ಅವ್ರ ಮನೆಗೆಲ್ಲ ನಾವು ಹೋಗಿದ್ದೇವೆ. ಪ್ಲಸ್ ಅವರ ಫ್ಯಾಮಿಲಿನೂ ನಮ್ಮ ಜೊತೆ ಕ್ಲೋಸ್ ಇದ್ದಾರೆ, ನಮ್ಮ ಫ್ಯಾಮಿಲಿನೂ ಅವ್ರ ಜೊತೆ ಕ್ಲೋಸ್ ಇದ್ದಾರೆ. ನಮ್ಮೆಲ್ಲ ಫ್ಯಾಮಿಲಿಯಲ್ಲಿ ನಮ್ಮ 4 ಜನನೂ ಎಲ್ಲರೂ ಲೈಕ್ ಮಾಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ಬೊಂಬೆ ಹಿಡ್ಕೊಳ ಆರಿ ಸರ್ ನನ್ನ ಹತ್ರ ಹೇಳು, ಅವ್ರು ನೋಡ್ಲಿ ಅಂತ ಯಾಕೆ ಹೇಳು. ನಾ ಒಂದ್ಸಲ ಇದಕ್ಕೆ ಗಲಾಟೆ ಮಾಡಿದ್ದೆ, ನನಗೆ ತೆಗೆದುಕೊಂಡು ಕೀರ್ತನನ್ಗೆ ಮ್ಯಾರೇಜ್ ಗಿಫ್ಟ್ ಅಂತ ಇದು. ನಗಡ ಮಂಡಿಗುದಲ್ಲಿ ಎಂತರ ಬರ್ತದ ಮಂಡಿ. ಇದು ವಿಡಿಯೋ ತೆಗೀಕ, ನಾನು ಸಿಂಗಲ್ ಫೋಟೋ. ಇವಳೊಬ್ಬಳ ನಾವೊಂದು ಪೋಸ್ಟ್ ಕಾಣ್ಕ ಬರ್ತೀವಿ ಇನ್ಸ್ಟಾಗ್ರಾಮ್ ಹಾಗೆ ಹೇಳ್ತಾರೆ ತೆಗಿದ್ದೆ. ಹಾಗೆ ಸ್ಮೈಲ್ ಬರಲಿ ಸ್ವಲ್ಪ ಅಂಚೆ ಬೇಡ ಗಿಡಿಗೆ ಕಣ್ಣಿಗೆ ಬೇಡ ಇದು ಚಂದ ಬರ್ತದೆ. ಅವ್ರು ಕಿತ್ತು ಗಡ್ಡಿ ಅಲ್ಲ ಅವಳಿಗೆ ಹಂಗೆ ಎರಡು ಖುಷಿ. ಅಬ್ಬ ಬಿಸಿಲು ಅಂದರೆ ಬಿಸಿಲು, ನಮಗೆ ಹಸಿವಾಗಲ್ಲ, ಜೋರು ಬಾಯಾರಿಕೆನೇ ಆಗ್ತಾ ಉಂಟು ಜಾಸ್ತಿ. ನಾವು CCಯಿಂದ ಜುಡಿಯೋಕ್ಕೆ ಹೋಗ್ತಾ ಇದ್ದೇವೆ, ನೋಡುವ ಅಲ್ಲಿ ಆಫರಲ್ಲಿ ಸಿಗ್ತಾ ಉಂಟಂತೆ, ನೋಡುವ ಎಷ್ಟೆಲ್ಲ ಆಫರ್ ಇದೆ ಅಂತ. ಜುಡಿಯೋ ಬಂತು, ಇವಾಗ ಜುಡಿಯೋ ಒಳಗೆ ಹೋಗ್ತಾ ಇದ್ದೇವೆ. ರಶ್ ರಶ್. ಅಂಜಲಿ ಅಮ್ಮನಿಗೆ ಅಂತೆ ಇಂಥ ಮಗಳು ಇರ್ಬೇಕಾಯ್ತಾ. ಟಾಪ್ ಮಾತ್ರ ಅಮ್ಮನಿಗೆ ಅಂತೆ, ಪ್ಯಾಂಟ್ ಅಂಜಲಿಗೆ ಅಂತೆ, ಮತ್ತೆ ಟಾಪ್ಸ್ ಅವಳಿಗೆ ಆಗ್ತದಂತ ಗೊತ್ತಿಲ್ಲ ಮನೆಗೆ ಹೋದ್ಮೇಲೆ.
ಹೌದಲ್ಲ, ಎಷ್ಟಿರ್ಬೋದು? ಯೂನಿಫಾರ್ಮ್ ವೈಡ್ ರೈಸಿಗೆ 250ನಾ? ಅಲ್ಲಿ ಉಂಟು ನೋಡು ಇವಳೆ ಕೀರ್ತನ, ಇವಳ್ದು ಕೊಡ್ಡೆ ಅಡ್ಡ ನಂಗೆ. ಬ್ಯೂಟಿ ಕ್ವೀನ್ ಕೀರ್ತನ. ನಾವೀಗ ಬಂದಿದ್ದೇವೆ ಮಂಗಳೂರು. ಅಲ್ಲಿ ನಿನ್ ಭಾಷೆಗೆ ಹೇಳೋಣ. ಹೌದು, ನೀನ್ ಕುಂದಾಪುರ ಕನ್ನಡ. ನಾವಿವತ್ತು ಮಂಗಳೂರಲ್ಲಿ ಐಡಿಯಲ್ ಕೆಫೆಗೆ ಬಂದಿದ್ವಿ. ಇಲ್ಲ ಐಸ್ ಕ್ರೀಮ್ ತಿಂತ ಇದ್ದಿಲ್ಲ. ನೀನು ಮಾತಾಡೋಣ. ಹೆಣ ಫುಲ್ ಬಿಸಿ. ನಾಚಿಕೆ ಕನ್ನಡದಲ್ಲಿ ಟೇಸ್ಟ್ ನೋಡಿ. ಡನ್ನ ಕನ್ನಡ ಅಲ್ವಾ? ಬಟ್ಟೆ ದೊಂಬು ಪಂಡ ಕಂಡ ಬಟ್ಟೆ ದೊಂಬು 100 ಇರ್ಬೋದು. ಇಲ್ಲ ಇಡೀ ಮ್ಯಾಂಗ್ಳೂರಿನ ಒಂದಲ್ಲ ಒಂದು 4-5 ಬ್ಯಾಗ್ ಇಟ್ಕೊಂಡಿದ್ದಾಳೆ. ನಾನು ನೋಡಿ ಇದಕ್ಕೆ ಎಷ್ಟಂತೆ? ಕೀರ್ತನ ಕೆಳಗೆ ಹಾಕಿದ್ದು. ಎಂತ ಹೇಳ ನೀನು? ಬಂದ ದಾರಿಗೆ ಎಲ್ಲ ಮಕ್ಕಳಿಗೆ ಚಂದ ಚಂದ ಮಗುಗ ನಿಂಗ ಹಾ ಇಲ್ಲೇ ದೊಂಬುಗೂ ಸಾಕಾಂಡು ಸುತ್ತುದು ಕಂಡ ಬಟ್ಟೆ ದೊಂಬವೆ ಒಂಚೂರ್ಲ ಬರ್ಸನೆ ಇತ್ತೆಂಕ್ಲೆನ ಹಂಪನ್ ಕಟ್ಟೆ ಒಕ್ಕ ಜುಡಿಯೋ ಒಕ್ಕ ಸಿಸಿ ಪೂರ ಪೋದಾಡು ಇತ್ತೆ ದಾದಾಡಲ್ಲಿ ಒಂಚೂರು ಫುಡ್ ಮನ್ಪುಗ ಬಂದು ಪೋಂದಿಲ್ಲ. ಯಾನಂತೂ ಟ್ಯೂಸ್ಡೇ ಇನ್ನು ಫುಲ್ ವೆಜ್ಜುಡುಲ್ಲೆ ತುಕ್ಕ ದಾದ ತಿನ್ಪುಂತು ಎಲ್ಲ ಇದು ಮಾಡ್ತೇನೆ. ಅದು ಯಾವುದ್ರಲ್ಲಿ ಮಾಡೋದಿಲ್ಲ ಮೈನಸ್ ಎಗ್ ಇದು ವೈಟ್ ಮತ್ತೆ ಇದು ಸನ್ಫ್ಲವರ್ ಆಯಿಲ್. ಅಂಜಲಿಗೆ ಜಾಗ ಇಲ್ಲ ಇಡ್ಲಿಕ್ಕೆ. ಎಗ್ ತಗೋ ನಿಂಗೆ ಕೇಳಿದ್ದು ನಾನು ಅದು ನಿಮ್ಗಿಬ್ಬರಿಗೆ. ಇವಳಿಗೆ ಅಮ್ಮ ಸಾರ ಫೋಟೋ ತೆಗಿಯುವ ನೀಲಿ ಮಗ ಅಂಜಲಿ ಫೋಟೋ ಎಲ್ಲ ಹಾಕಾಯ್ತಾ? ಅಂಜಲಿ ಫೋಟೋ ಅಪ್ಪನ ಕಟ್ಟೆ ತಿರ್ಗಿಯ ಅದು ಕೈ ಮರೀಕ್ಷೆ ಬತ್ಕುಲ್ಲಿದ್ದೇವೆ ತಿರ್ಗಿ ಅದೇ ದೊಡ್ಡ ಚಪ್ಪಲ್ನೇ ದೊಡ್ಡ
ಸಲ್ವಾಡಿ. ಬೀಚ್ 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 ಇದೆಷ್ಟು ಚಂದ ಕಾಣ್ತದೆ ನನ್ನ ಮೊಬೈಲಲ್ಲಿ. ಇವರು ಕಮ್ಮಿ ನಲ್ಪಲ್ಲಿ ತಗೋಲಿ ನಿಮಗೆ 50 ರೂಪಾಯಿ ಮುಗಿಯೋಡು ಯಬ್ಬ ಅದು ಪುರಾಣ ಮೂಲೆ ಜಪ್ಪು ನೆಟ್ಟಿರ ಅದೇ ಅವಲೇ ಅದ ಇದು ನಿಮ್ಮ ಬೀಚ್ ಸರಿ ತಿನ್ಕೊಂಡು ಬಂದಿದ್ದಾರೆ. ಇವಾಗ ಎಂತ ಮಾತು ಬರ್ತಿಲ್ಲ ಬಾಯಲ್ಲಿ ಇವರಿಗೆ. ಅದಕ್ಕೆ ಒಂದು ಪ್ಲೀಸ್ ಡು ಲೈಕ್ ಶೇರ್ and comment. ಕೈ ಕೆಳ ಹಾಕ್ಯಾಡ. Please do like, share and comment. Bye bye. Thank you for watching. Hi. ನಮಸ್ತೆ ಫ್ರೆಂಡ್ಸ್. ಮಂಗಳೂರಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಇವತ್ತು ವಿಡಿಯೋ ಮಾಡ್ತಿದ್ದೀವಿ. ಪ್ಲೀಸ್ ಡೂ ಲೈಕ್ ಶೇರ್ ಕಾಮೆಂಟ್. ಪ್ಲೀಸ್ ಡೂ ಲೈಕ್ ಅಂಡ್ ಶೇರ್ and share share call share and comment. Please do like, share and comment. Thank you for watching. In our next vlog ಅಲ್ಲಿ ಸಿಗ್ತೇವೆ. Please do like and subscribe. ಏನ Please do like, share and comment. Please do like. ಒಂದು ನಿಮಿಷ ಆಯ್ತಾ? ಟ್ರೈನ್ ಅದು ಹೋಗೋದು ಚಂದ ಆಗ್ತದೆ. ಹೇಳುದ ಹೋಗುವ ಹೋಗುವ. ನೋಡ್ಬೇಕಷ್ಟೇ ಯಾರು ಫಸ್ಟ್ ಅಂತ ಹೇಳಿ. ಈಗ ಇನ್ನು ಚೇಂಜ್ ಮಾಡಿ ಬೇಗ. ಅವ್ರ ಇಡಿ ಇಡಿ ನೋಡ್ಕೋ ಎರಡು. ಆ ವಿಡಿಯೋದಲ್ಲಿ ಚಪ್ಪಲಿ ಬರ್ತದೆ. ನೀವು ತುಂಬಾ ಸಲ ಚೇಂಜ್ ಮಾಡ್ತಾ ಇರಿ. ಬಾ ಹೋಗು. ಬೇಡ ಕಟ್ಟಾದ್ರೆ ಅದು ಗೊತ್ತೇ, ಅದು ಹೇಳುದಿಲ್ಲ ಯಾರು. ಚೇಂಜ್ ಮಾಡಿರಾ? ಅಂಜಲಿ ಒಟ್ಟು ಅದಾಗ ಚೇಂಜ್ ಮಾಡಿಗೆ ಆಗುತ್ತದ. ಚೇಂಜ್ 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 ಚೇಂಜ್. ಇದಿಲ್ಲ ಇಲ್ಲ. ಬಂದಿದ್ದಕ್ಕೆ 2ನೇ ಸಲ. ಸ್ಟಾರ್ಟ್ ಆಗಿದೆ ಅವಾಗ. ಬೇಗ ಟೈಮ್. ಅದು ಏನಾಗುದು ನಮ್ಮ ಇಷ್ಟ, ನಾವೆಲ್ಲಿ ಬೇಕಾದ್ರೂ ಇರ್ಬೋದು. ತುಂಬಾ ಹತ್ರ ಇರ್ಲಿಕ್ಕಿಲ್ಲ.
ತುಂಬ ಹೊತ್ತು ನಿಲ್ಲಿಕ್ಕಿಲ್ಲ, ಚೇಂಜ್ ಆಗ್ಬೇಕು. ಕೀರ್ತನ ಒಟ್ಟು ಈಗ ಕೀರ್ತನ ಹಿಡಿಬೇಕು. ನಿಲ್ಲ, ಔಟ್ ಮಾಡೋರಿಗೆ. ಚೇಂಜ್ ಮಾಡಿ. ಅದು ಗೊತ್ತಿಲ್ಲ, ಅದು ನೀನೇ ನೋಡ್ಬೇಕು. ಬೇಗ ಓಡಿ. ಜರ್ನಿ ಇಲ್ಲಿಗೆ ಮುಗಿತಾ ಬಂತು. ತುಂಬಾ ಬೇಜಾರಾಗ್ತದೆ. ಅಳ್ಳಿಕ್ಕೆ ಬರ್ತಾ ಉಂಟು. ಹೌದಾ ಪಿಜಿಯಲ್ಲಿ ಹೇಗೆ ನಾವು ಅಳ್ಕೊಂಡು ಹೋದದ್ದು? ಹೌದು. ಅಂಜಲಿ ಕೀರ್ತನೆಲ್ಲ ಎಷ್ಟು ನಾವು ಹತ್ತಿದ್ದೇವೆ. ತುಂಬಾ ಕೂಗಿದಾಳೆ. ಅಂಜಲಿ ಹೋಗಿದ್ದು ಮ್ಯಾಂಗ್ಳೂರ್ ಮಿಸ್ ಮಾಡ್ತೀಯಾ? ಪಿಜಿಯಲ್ಲಿ ಇರುವಾಗ. ಅದು ಇಟ್ಕೊಳ್ತೀಯಾ? ಹುಲಿನ 15 ಅಲ್ವಾ? ರೈಯಲ್ಲಿ ನೊಂದಿದ್ದು ಒಳಗಡೆ ಹೋಗಿ ದುಡ್ಡು ಕೊಡಬೇಕು. 2 ರೂಪಾಯಿ ಕೊಟ್ಟೆ ನಿಂಗೆ, ಇನ್ನು 3 ರೂಪಾಯಿ ತೆಗೀನಿ. 5 ರೂಪಾಯಿ ಕೊಡಾಗಾದ್ರೆ ಅವಳು ಪುನಃ ನಿಂಗೆ ಆಗಿಲ್ಲ. ತಗೋ ಲೆಕ್ಕ ಸರಿ ಆಯ್ತು. ಈಗ ಸರಿ ಆಯ್ತಲ್ಲ? ಹಾಯ್ ಹಲೋ ಫ್ರೆಂಡ್ಸ್. ಹಾಯ್. ಅದೆಂತ ಅಷ್ಟು ಸ್ಲೋ ಆಯ್ತು. ಸರಿ ಮಾಡ್ತಾ ಇಲ್ಲ, ನಾವು ಸರಿ ಮಾಡ್ತಿದ್ದೇವೆ. ಬಾಯ್. ಬೇಜಾರು ಇನ್ನು ಯಾವಾಗ ಸಿಗ್ಲಿಕ್ಕೆ ಅಂತ ಗೊತ್ತಿಲ್ಲ ನಮ್ಗೆ. ಇವತ್ತಿಗೆ ನಮ್ದು ಆಯ್ತು. ಇವತ್ತು ದಿವಸ ಮುಗೀತು. ಹೇಗೆ ಮುಗೀತು ಅಂತ ಗೊತ್ತಾಗ್ಲಿಲ್ಲ. ನಾವಿವಾಗ ಕುಂದಾಪುರಕ್ಕೆ ಹೊರಡುದು. ಈಗ ಬಸ್ ಬರ್ತಂತ ಇಲ್ಲಿ ಕೂತ್ಕೊಂಡಿದ್ದು ನಾವು. ಹಳ್ಳಿಗೆ ಬರ್ತಿಲ್ಲ ಈಗ. ಬಾಯ್. ಎಂತ ಇವಳದು ನೀವು ಇದು ಮಾಡಿ ತಗೊಂಬತ್ತುಂಟು. ಎಂತ ಇವತ್ತಿಗೆ ಆಗ್ಬಹುದಾ? Please do like, share and comment and subscribe. Bye. Thank you for watching. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. Until then take care. Tata. Bye bye.